ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಘಟಕ ಮಂಗಳೂರು ಉಪವಿಭಾಗ ಶಕ್ತಿನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಕ್ತಿನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, ನೂತನ ಕೇಂದ್ರವನ್ನು ಶಾಸಕ ವೇದವ್ಯಾಸ ಕಾಮತ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೂತನ ರೀತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಗೊಂಡಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಜನತೆಗೆ ಈ ಆರೋಗ್ಯ ಕೇಂದ್ರ ಸೇವೆಯನ್ನ ನೀಡಲಿದೆ ಎಂದು ಹೇಳಿದರು. ಈ ಹಿಂದೆ ನಾನು ಮತ್ತು ಶಾಸಕರಾದ ಭರಶೆಟ್ಟಿ ಅವರು ಸೇರಿಕೊಂಡು ಗುದ್ದಲಿ ಪೂಜೆಯನ್ನು ಮಾಡಿದ್ವಿ. ಇವತ್ತು ಅದು ಪೂರ್ಣಗೊಂಡು ಜನರಿಗೆ ಮುಂದಿನ ದಿನಗಳಲ್ಲಿ ಸಹಕಾರ ದೊರೆಸುವಂಥ ದೃಷ್ಟಿಯಲ್ಲಿ ಸುಸಜ್ಜಿತವಾದ ಈ ಒಂದು ಆರೋಗ್ಯ ಕೇಂದ್ರ ಇಲ್ಲಿ ಲೋಕಾರ್ಪಣೆ ಆಗಿದೆ. ಹಾಗಾಗಿ ಈ ಪರಿಸರದ ಜನರಿಗೆ, ಈ ಒಂದು 6-7 ವಾರ್ಡ್ಗಳ ಜನರಿಗೆ ಈ ಒಂದು ಆರೋಗ್ಯ ಕೇಂದ್ರ ಮುಖಾಂತರ ಬಹಳ ಯಶಸ್ವಿಯಾಗಿ ಜನರಿಗೆ ಸೇವೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆ ಇರ್ಬೋದು, ನಮ್ಮ ಎಲ್ಲ ಸರ್ಕಾರದ ಸಿಬ್ಬಂದಿಗಳು ಮುಂದಿನ ದಿನಗಳಲ್ಲಿ ಈ ಕೇಂದ್ರದಲ್ಲಿ ಕೆಲಸವನ್ನು ಮಾಡುವರಿದ್ದಾರೆ. ಹಾಗಾಗಿ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ನೆನಪಿಗಾಗುವಂಥದ್ದು ಆರೋಗ್ಯ ಕೇಂದ್ರದ ಬಗ್ಗೆ. ಯಾಕಂದರೆ ಲಸಿಕೆಯನ್ನು ಪಡೆಯುವಂಥ ದೃಷ್ಟಿಯಲ್ಲಿ ಆರೋಗ್ಯ ಕೇಂದ್ರಕ್ಕೆ ನಗರದ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಇವತ್ತು ಬರುವಂಥದ್ದು ಬಂದದ್ದು ನಮಗೆ ಗೊತ್ತಿದೆ. ಹಾಗಾಗಿ ಲಸಿಕೆಯನ್ನು ಕೊಡಿಸುವಂಥ ದೃಷ್ಟಿಯಲ್ಲಿ ಕೂಡ ವಿಶೇಷವಾಗಿ ಹೆಚ್ಚಿನ ಕೆಲಸವನ್ನು ಮಾಡ್ತಿರುವಂಥ ಆರೋಗ್ಯ ಕೇಂದ್ರ. ಅದಲ್ಲದೆ ಈ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯದ ವ್ಯವಸ್ಥೆಗಳಲ್ಲಿ ಮಕ್ಕಳಿಗೆ ಕೂಡ ಇಂಜೆಕ್ಷನನ್ನು ಕೊಡುವಂಥ ಗುರುವಾರದ ವ್ಯವಸ್ಥೆಗಳು ಕೂಡ ಇಲ್ಲಿ ನಡೀತಾ ಇರುವಂಥ. ಅನಂತರ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿ ಅವರು ಮಾತನಾಡಿ, ಶಕ್ತಿನಗರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆಗೊಂಡಿದೆ. ಸುಸಜ್ಜಿತ ರೀತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಗೊಂಡಿದೆ. ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಲಭ್ಯರಿದ್ದು ಜನತೆಗೆ ಉತ್ತಮ ಸೇವೆಯನ್ನ ನೀಡಲು ಸಜ್ಜಾಗಿದ್ದಾರೆ ಎಂದು ಹೇಳಿದರು. 45 ಲಕ್ಷ 46 ಲಕ್ಷದಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟಿರ್ತಾರೆ. ಕೊರೋನಾ ಸಂದರ್ಭದಲ್ಲಿ ಮತ್ತು ಸಮಸ್ಯೆಗಳನ್ನು ಎದುರಿಸುವಂಥ ಸಮಯದಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ಎಲ್ಲ ಅಭಿವೃದ್ಧಿ ಕೆಲಸಗಳೊಂದಿಗೆ ಸ್ವಲ್ಪ ಕುಂಠಿತ ಆಗಿ ಸಹ ನೋಡ್ಕೊಂಡು ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಜೀವ ಉಳಿಸಿದ್ರೆ ಜೀವನ ಕಟ್ಬೋದು ಅನ್ನುವಂಥ ಯೋಚನೆಯೊಂದಿಗೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇರ್ಬೋದು, ಆರೋಗ್ಯ ಇಲಾಖೆಯ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಮಾಡ್ತಾ ಇದೆ. ನಾನು ವೈದ್ಯಾಧಿಕಾರಿಗಳು ಎಲ್ಲರೂ 2 ವರ್ಷಗಳಿಂದ ಸತತವಾಗಿ ಲಸಿಕೆಯೊಂದಿಗೆ ಟ್ರೀಟ್ಮೆಂಟ್ ಮಾಡೋದು ಎಲ್ಲ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ನನ್ನ ಕ್ಷೇತ್ರದ 4 ವಾರ್ಡ್ಗಳು ಸಹ ಇದೇ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಸಂಬಂಧಪಟ್ಟಂಥ ವಾರ್ಡು. ಎಲ್ಲ ನರ್ಸಿಂಗ್ ಸ್ಟಾಫ್ ಇರ್ಬೋದು, ನಮ್ಮ ಡಾಕ್ಟರ್ಗಳು, DHO ಅವರಿಗೆಲ್ಲ ಮತ್ತೊಮ್ಮೆ ಸಾರ್ವಜನಿಕ ಪರವಾಗಿ ನೀವು ಮಾಡುತ್ತಿರುವಂಥ ಕೆಲಸವನ್ನು ಸಾರ್ವಜನಿಕರು ಗುರುತಿಸಿದ್ದಾರೆ. ಇನ್ನು ಮುಂದೆ ಸಹ ನಿಮ್ಮ ಸೇವೆ ಹೀಗೆ ಮುಂದುವರಲಿ ಅನ್ನುವಂಥ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಶಕ್ತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ KC ನಾಯಕ್, ಸ್ಥಳೀಯ ಕಾರ್ಪೊರೇಟರ್ ವನಿತಾ ಪ್ರಸಾದ್, ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ, HK ಪುರುಷೋತ್ತಮ್, ಸುಧೀರ್ ಕಣ್ಣೂರು ಮೊದಲಾದವರು ಉಪಸ್ಥಿತರಿದ್ದರು.